ಜವಾಬ್ದಾರಿ ಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ನಾನು ನಿಮ್ಮೆಲ್ಲರ ತರಹದ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮತ್ತೆ ಲಿಖಿತ ಪೂರ್ವಕವಾಗಿ ನಾವು ಜಿಲ್ಲಾಧ್ಯಕ್ಷರಿಗೆ ಮತ್ತೆ ರಾಜ್ಯಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ರಾಜೀನಾಮೆಯನ್ನ ಪದಾಧಿಕಾರಿ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಿಂದ ನಾನು ನಿರ್ಗಮನ ಹೊಂದ್ತಾ ಇದ್ದೀನಿ. ಇಷ್ಟು ದಿನಗಳ ಕಾಲ ಪಾವಗಡ ತಾಲೂಕಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಮುಖಂಡರುಗಳು ಮತ್ತು ನಾಯಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಬಿಜೆಪಿಯ ಯಾವುದೇ ಒಬ್ಬ ಮುಖಂಡರು ಸಹ ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿರಲಿಲ್ಲ. ಆದರೆ ಇಂದು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ರಾಯಲ್ ಹೆರಿಟೇಜ್ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ ಪಾವಗಡ ಬಿಜೆಪಿ ಮಂಡಲದ ಉಪಾಧ್ಯಕ್ಷ ಉಮೇಶ್, ಹಿರಿಯ ಮುಖಂಡರಾದ ಗಿರೀಶ್, ಸೂರ್ಯನಾರಾಯಣ್, ಪುರುಷೋತ್ತಮ್ ರೆಡ್ಡಿ, ಒಬಿಸಿ ಜಿಲ್ಲಾ ಖಜಾಂಚಿ ರಾಜ್ಕುಮಾರ್, ಒಬಿಸಿ ಅಧ್ಯಕ್ಷರಾದ ಅಲ್ಕುದಿ ರಾಜ್, ಎಸ್ಟಿ ಮೋರ್ಚಾದ ಮಲ್ಲಿಕಾರ್ಜುನ್, ರಾಘವೇಂದ್ರ, ಮಂಗಳವಾಡಿ ರಂಗಣ್ಣ, ತಿಪ್ಪೇಸ್ವಾಮಿ, ದವಡಬೆಟ್ಟ ಪೂಜಾರ್, ಪೋತಗನಹಳ್ಳಿಯ ಚೈತನ್ಯ ಪ್ರಭು ಸೇರಿದಂತೆ ಹಲವಾರು ಪಾವಗಡ ತಾಲೂಕು ಮತ್ತು ಮಧುಗಿರಿ ತಾಲೂಕಿನ ಬಿಜೆಪಿ ಮುಖಂಡರು ತಮಗಾದ ಅನ್ಯಾಯದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ತಮಗೆ ನೀಡಿದ ಪದವಿಗಳನ್ನು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಬಿಜೆಪಿ ಕಲಿಗಳು ಪ್ರಕಟಿಸಿದ್ದಾರೆ. ನಾವು ಬಿಜೆಪಿ ಮಂಡಲ ಹುದ್ದೆಗಳನ್ನು ವಹಿಸಿಕೊಂಡಿದ್ದರೂ ಸಹ ನಮಗೆ ಯಾವುದೇ ಸೂಕ್ತ ಸ್ಥಾನಮಾನ ದೊರಕಿಲ್ಲ. ಪಾವಗಡ ಮಂಡಲ ಅಧ್ಯಕ್ಷ ರವಿ ಮತ್ತು ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರಿಂದ ನಾವು ಬೇಸತ್ತು ಈ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇವೆ. ಕಳೆದ 3 ವರ್ಷಗಳಿಂದ ಇವರ ಆಟಗಳನ್ನು ಸಹಿಸಿಕೊಂಡು ಬಂದಿದ್ದೇವೆ. ಆದರೆ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿ ಪಾವಗಡ ಮಂಡಲ ಪದಾಧಿಕಾರಿಗಳ ಮಾತಿಗೆ ಕಿವಿ ಕೊಡುತ್ತಿಲ್ಲ. ಸದ್ಯ ನಾವು 20 ಮಂಡಲದ ಪದಾಧಿಕಾರಿಗಳು ರಾಜೀನಾಮೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ 70ಕ್ಕೂ ಅಧಿಕ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವ ಬಿಜೆಪಿ ಮಂಡಲದ ಮುಖಂಡರು ರಾಜೀನಾಮೆ ಸಲ್ಲಿಸಲಿದ್ದಾರೆ ಎಂದರು. ಇದೇ ವೇಳೆ ಟಿಜಿ ಗಿರೀಶ್, ಉಮೇಶ್, ಪುರುಷೋತ್ತಮ್ ರೆಡ್ಡಿ, ರಾಜ್ಕುಮಾರ್, ಅಲ್ಕುದಿ ರಾಜ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ಮುಖಂಡರೇ ಇನ್ನ ಸೇರಿಸಬೇಕು. ಇದು ನಾವು ತುರ್ತು ಸಭೆ ಕರೆದಿದ್ದೀವಿ, ತುರ್ತು ತೀರ್ಮಾನವನ್ನ ನಾವು ತಗೊಂಡಿದ್ದೀವಿ. ಇನ್ನ ಎಲ್ಲರೂ ಒಟ್ಟಿಗೆ ಬಂದ್ಮೇಲೆ ನಾವು ಏನು ಮುಂದೆ ನಮ್ಮ ನಡೆ ನುಡಿ ಏನೇನಾಗುತ್ತೆ ಅನ್ನೋದು ನಾವು ತಿಳಿಸಿ ಹೇಳ್ತೀವಿ. ಇದಕ್ಕೆಲ್ಲ ನೇರ ಹೊಣೆ ಅಂದ್ರೆ ಈಗ ಎಂಪಿ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ. ಯಾಕಪ್ಪ ಸಂಘಟನೆ ಅವರು ಮೊಬೈಲ್ ಕ್ಯಾಂಟೀನ್ ಇದ್ದಂಗೆ ಈ ಜಾತ್ರೆಗಳಲ್ಲಿ ಟೆಂಟ್ ಹಾಕ್ತಾರಲ್ಲ, ಅಲ್ಲಿ ಹೋಗಿ ಟೆಂಟ್ ಹಾಕೊಂಡು ಜೀವನ ಮಾಡ್ಕೊಂಡು ಬರ್ತಾರಲ್ಲ, ಆ ತರ ಬಂದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ಹೇಗಪ್ಪ ಅಂತಂದ್ರೆ ಆ ಹಿನ್ನೆಲೆ ಹಿಂದಕ್ಕೆ ಹೋದ್ರೆ ಇನ್ನು ಜಾಸ್ತಿ ಇದೆ ಹೇಳೋದಕ್ಕೆ. ಅದಕ್ಕೆ ನೇರವಾಗಿ ಹೇಳ್ಬೇಕು ಅಂದ್ರೆ ಈ ಮಿನಿಸ್ಟರ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ ಕಾರಣ ಅಂತ ಹೇಳಿ ಇಷ್ಟ. ಅಲ್ಲ, ಬಿಜೆಪಿ ಅಂದ್ರೆ ಕಾರ್ಯಕರ್ತರ ಪಕ್ಷ. ಈಗ ನಮ್ಗೆ ಶಕ್ತಿ ಇದೆಯಲ್ಲ, ನಾರಾಯಣ ಸ್ವಾಮಿ ಅವರು ಬಂದು ನಿಂತ್ಕೊಳ್ಳಿ, ನಾವೆಲ್ಲ ಮಾಡ್ತೀವಿ. ನಾರಾಯಣ ಸ್ವಾಮಿ ಅವರು ಬಂದು ನಿಂತ್ಕೊಳ್ಳಿ, ತೋರಿಸಿದೇವ್ ಶಕ್ತಿ ಇದೆ ಇಲ್ಲಿ. ಈಗ ಬಿಜೆಪಿ ಅಂದ್ರೆ ಕಾರ್ಯಕರ್ತರ ಪಕ್ಷ ಅಂತ ಒಂದು ವಿಚಾರ ಇರೋದು. ಅಂತದ್ರಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ಇಲ್ಲಿ ಮಂಡಲ ಪದಾಧಿಕಾರಿಗಳು ಯಾರು ಮಾಡಿದ್ರೆ ಗೊತ್ತಿಲ್ಲ, ಆಗಿ ಕಾರ್ಯಕರ್ತರೆ ಬರಬಾರ್ದು ಅಂತ ನಿರ್ಣಯಗಳು ತಗೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ಪಾವಗಡದಲ್ಲಿ. ಇವತ್ತಿನವರೆಗೂ ನನಗೀಗ ಫೋನ್ ಆಗಿ ಒಂದು ಮೆಸೇಜ್ ಮಾಡಿ 2.5 ವರ್ಷ ಆಗಿದೆ. ನಾನು ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿದ್ದೆ, ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ, ಜಿಲ್ಲಾ ಉಪಾಧ್ಯಕ್ಷ, ಒಬಿಸಿ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೆ. ಹುದ್ದೆಗಳು ಕೊಳ್ಳೋದು ಜಿಲ್ಲಾ ಮಟ್ಟದಲ್ಲ, ಕಳ್ಳ ಅವನು ಇಲ್ಲಿ ತೊಲಗೋವರೆಗೂ ಪಕ್ಷ ಈ ಊರಲ್ಲ ಈ ಕೇರಳ ಅಲ್ಲಿಂದ ಹೋಗ್ತಾ ಇದೀವಿ. ಒಂದು ಏನೋ ಒಂದು ನ್ಯೂಸ್ ಕೊಟ್ಟಿದ್ವಿ ಅಂದ್ರೆ ಅಲ್ಲೇ ತಡೆ ಹಿಡಿತಾವ ನಾವು. ನಾವು ಈಗ ಇಷ್ಟಿನ ಬರೀ ಕಾಂಗ್ರೆಸ್ ಅಲ್ಲೂ ಇದರಲ್ಲಿ ಜೆಡಿಎಸ್ ಅಲ್ಲಿ ಮಾತ್ರ ತಾಲೂಕಲ್ಲಿ ಒಡಕಿತ್ತು ಅಂತ ಭಾವಿಸ್ತೀವಿ. ಬಿಜೆಪಿ ಯಾಕೆ ಬರ್ತಾ ಇಲ್ಲ ಅಂತ ನಿನ್ನೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಸೊ ಈಗ ಆಹಾರ ಸಿಕ್ತು ನಮ್ಗೆ ಬಿಜೆಪಿ ಇದೆ. ಕಾರಣ ಜಿಲ್ಲಾಧ್ಯಕ್ಷರನ್ನು ನಿಭಾಯಿಸಬೇಕಾಗಿತ್ತು, ಜಿಲ್ಲಾಧ್ಯಕ್ಷರನ್ನು ನಿಭಾಯಿಸಕ್ಕಾಗ್ತಿಲ್ಲ. ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಜ್ಯೇಷ್ಠ ಪಡಿವಾಳ ಅಂತ. ಅವ್ರಿಗೆ ಬಾಯಿ ಹಿಡಿತನಿಲ್ಲ, ಹಿಂಗ್ ಮಾತಾಡ್ಬೇಕಿರೋದಿಲ್ಲ. ಅಕಸ್ಮಾತ್ ನಾವು ನೋವು ಹೇಳ್ಕೊಳಕ್ಕೆ ಸಮಯ ಕೊಡಿದ್ರು ಸಮಯ ಕೊಡೋದು ರೆಡಿ ಇಲ್ಲ. ಏನು ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಅವ್ರಿಗೂ ವಿಕಾಸ್ ಪುತ್ತೂರ್ ಅಂತ ಹೇಳಿ, ಅವ್ರಿಗೂ ಸಮಯ ಕೇಳಿದ್ವಿ. ಬನ್ನಿ ಸರ್, ಈಗ ಪ್ರಾಬ್ಲಮ್ ಇದೆ, ಕೂತ್ಕೊಂಡು ಮಾತಾಡಿ ಅಂತ. ಬರ್ತೀನಿ ಅಂತ ಹೇಳಿ 2 ಸತಿ ಪಾವಡ ಬಂದಿದ್ರೆ ಹಾಗೆ ಹೋಗಿದ್ದಾರೆ. ಆ ದೃಷ್ಟಿಯಿಂದ ನಿಮ್ಗೆಲ್ಲ ಗೊತ್ತಿದೆ, ನನ್ನ ಬಗ್ಗೆ ನಾನು ಹೇಳೋದು ಅವಶ್ಯಕತೆ ಇಲ್ಲ. ನಾನು 4 ಎಲೆಕ್ಷನ್ ನಿಂತ್ಕೊಂಡೆ, ತಾಲೂಕ್ ಪಂಚಾಯತಿ ನಿಂತ್ಕೊಂಡೆ, ಮುನ್ಸಿಪಾಲಿಟಿ ನಿಂತ್ಕೊಂಡೆ, RMC ನಿಂತ್ಕೊಂಡೆ, VSSN ಒಂದ್ಸತಿ ಗೆದ್ದೆ, KTL ಒಂದ್ಸತಿ ಸೋತೆ. ಏನು ಇಷ್ಟೆಲ್ಲ ಎಲೆಕ್ಷನ್ ನಿಂತ್ಕೊಂಡ್ರು ನಮ್ಗೆ ಗೊತ್ತಿದೆ ನಮ್ಮ ಶಕ್ತಿ. ಯಾಕಂದ್ರೆ ಎಲೆಕ್ಷನ್ ನಿಂತ್ಕೊಂಡ್ರೆ ಅಲ್ಲಿ ಕಾರ್ಯಕರ್ತ ಸಿಗ್ತಾನೆ, ಅವರಲ್ಲಿ ಇಲ್ಲ ಕಾರ್ಯಕರ್ತ ಸಿಗಲ್ಲ.
ಒಂದು ನಿಮಿಷ. ಇಂಥ ಕೊಡುಗೆ ಕೊಟ್ಟಲ್ಲ, ಇಂಥ ಕಷ್ಟಪಟ್ಟು ಮಾಡಿರೋಂಥವ್ರನ್ನ ಅಲ್ಲ ನಮ್ ಗಮನಕ್ಕೆ ಬರ್ದೆ. ಆಕ್ಚುಲಿ ನಾನು ಕೋರ್ ಕಮಿಟಿ ಸದಸ್ಯ ಆಗ್ಬೇಕು, ಒಂದಿನ ಕೋರ್ ಕಮಿಟಿ ಸಭೆ ಕರೆದಿಲ್ಲ ತೀರ್ಮಾನಕ್ಕೆ. ಇದು ಗಮನ ನಾವು ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲೆಗೆ ತಗೊಂಡು ಹೋಗಿದ್ವಿ. ಯಾರೋ ಒಬ್ಬರು ಮಾತು ಕೇಳಿ, ಯಾರೋ ಇಬ್ಬರು ಕೇಳಿ ಹೊಸಬರಿಗೆ ಈಗ ಕೊಟ್ಟಿದ್ದಾರೆ. ನಾನೇ ಹೇಳ್ತೀನಿ, ನಾಮಿನಿ ಸದಸ್ಯ ಮಾಡಿದ್ದಾರೆ. ದೇವರಾಜ ಲೋಕೇಶ್ ಅಂತ ಮಾಡಿದ್ದಾರೆ. ಎಷ್ಟು ವರ್ಷದ ಕೊಡುಗೆ ಬಿಜೆಪಿಗೆ? ಮೊನ್ನೆ ಯಾವ ಎಲೆಕ್ಷನ್, ಮೊನ್ನೆ ಮುನ್ಸಿಪಲ್ ಎಲೆಕ್ಷನ್ ಯಾವ ಪಕ್ಷದಿಂದ ನಿಂತಿದ್ರು? ಅವ್ನು ಮಂಜು, ಒಂದು ಗೋಲ್ಡನ್ ಮಂಜು ಅಂತ ಹೇಳಿದ್ದಾರೆ. ಅವನು ಯಾರೋ ಒಬ್ಬ ಲೀಡರ್ಗೆ ಮನೆಗೆ ಹೋಗಿ ಶೇವಿಂಗ್ ಮಾಡಿ ಕಟಿಂಗ್ ಮಾಡಿ ಕಲರ್ ಹಾಕಿದ್ರೆ ಅವನೊಂದು ಹುದ್ದೆ ಕೊಡುವಂತ ಪೊಸಿಷನ್. ಪ್ರಸನ್ನ ಕುಮಾರ್ ಯಾವ ಪಾರ್ಟಿ? ಇವರೆಲ್ಲ ಇರ್ಲಿಲ್ವಾ? ಅಲ್ಕುಂದ್ರಾಜ್ ಇರ್ಲಿಲ್ವಾ? ರಘು ಇರ್ಲಿಲ್ವಾ? ಅವತ್ತ್ಯಾರು ಕಸ ಗುಡಿಸೋರು ಇರ್ಲಿಲ್ಲ, ಬಾವುಟ ಕಟ್ಟೋರು ಇರ್ಲಿಲ್ಲ. ಮರ ಹತ್ತಿ ನಾನೇ ನಿಂತ್ಕೊಂಡು ನಾವು ಅವ್ರಲ್ಲ ಬಾವುಟ ಕಟ್ಟಿರೋದ ಇದೆ. ಯಾಕೆ ಈ ಕಾರ್ಯಕರ್ತರು ಜ್ಞಾಪಕ ಬರ್ಲಿಲ್ವಾ? ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇದೆ. ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ನಾನು ಕೆಲಸ ಮಾಡಿದ್ದೀನಿ. ನಾನು 10 ತಾಲೂಕಿದ್ದಾಗ, ಇದು 4 ತಾಲೂಕು, ನಾನು 10 ತಾಲೂಕಿದ್ದಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಜಿಲ್ಲಾ ಕಾರ್ಯದರ್ಶಿಯಾಗಿ 3 ವರ್ಷ ಕೆಲಸ ಮಾಡಿದ್ದೀನಿ. ಪ್ರಧಾನ ಕಾರ್ಯದರ್ಶಿಯಾಗಿ 3 ಕೆಲಸ ಮಾಡಿದ್ದೀನಿ. ಹೇಳ್ತಾ ಇರುವಂತ ಪಡವಾಳ್ಗಿ ಅಂತೀನಿ, ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಕಾಸ್ ಪುತ್ತೂರ್ ಅಂತಿದ್ದಾರೆ. ಅವರೇ ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಏನಾಗಿದೆ ಇಲ್ಲಿ ಅಂತ ವಿವರಣೆಯನ್ನ ನಾನು ವಿಸ್ತಾರವಾಗಿ ಒಬ್ಬೊಬ್ಬರ ಬಗ್ಗೆ ಹೇಳ್ತೀನಿ. ಮೊನ್ನೆ ಎಲೆಕ್ಷನ್ ನಲ್ಲಿ, ಹೋದ MLA ಎಲೆಕ್ಷನ್ ನಲ್ಲಿ ನಮ್ಮ ಪಕ್ಷವನ್ನು ತೊರೆದು, ನಮ್ಮ ಪಾರ್ಟಿ ಆಫೀಸನ್ನು ಹೊಡೆದು, ನಮ್ಮ ಪಕ್ಷದ ವಿರುದ್ಧವಾಗಿ ಕೂಗಿ ಎಲ್ಲ ಧ್ವಂಸವನ್ನ ಮಾಡಿರುವಂತಹ ಮುಖ್ಯ ರೂವಾರಿಗೆ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಸ್ಥಾನವನ್ನು ಕೊಡ್ತಾರೆ. ಅವರ ಊರಲ್ಲಿ ಮೊನ್ನೆ MP ಎಲೆಕ್ಷನ್ ಬರೀ 58 ವೋಟ್ ಬಂದಿದೆ. ಎಷ್ಟಿದೆ? 58 ವೋಟ್. ಆಮೇಲೆ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ, ಪಕ್ಷದ ಸೈದ್ಧಾಂತಿಕ ವಿಚಾರಗಳನ್ನ ಹೇಳುವಷ್ಟು ಅವರಿಗೆ ವಿಚಾರ ತಿಳುವಳಿಕೆ ಇರುವಂಥದ್ದು ಯಾವುದೂ ಇಲ್ಲ. ಅಂಥವ್ರನ್ನ ತಗೊಂಡೋಗಿ ಅಲ್ಲಿ ಕೂರಿಸಿ ಪಕ್ಷವನ್ನ ಕೀಳು ಮಟ್ಟದಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ. ಸೊ ಅದು ಮೊದಲನೇ ಕಾರಣ. ಎರಡನೇ ಕಾರಣ, ಇದಕ್ಕೆಲ್ಲ ರೂವಾರಿ ಆಗಿರುವಂಥದ್ದು ರವಿ ಅಂತ ಹೇಳಿ. ಅವನಿಗೇನು ಬೇರೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಏನೂ ಇಲ್ಲ. ಅವನು ಸಂಸಾರ ಮಾಡಬೇಕಾದ್ರೆ ಬಿಜೆಪಿ ಪಕ್ಷದಿಂದ ಸಂಸಾರ ಮಾಡ್ತಾ ಇದ್ದಾನೆ. ಅವನು ಮನೆಯಲ್ಲಿ ಕಾರ್ಯಕ್ರಮ ನಡೀಬೇಕಂದ್ರೆ ಎಲ್ಲರ ಹತ್ರ ಬೇಟೆ ಕೊಡಿಸ್ಕೊಂಡು ಅವರೇ ಹೇಳ್ತಾರೆ. ನೆಕ್ಸ್ಟ್ ಮುಂದೆ ಪತ್ರಿಕಾ ಮಾಧ್ಯಮದಲ್ಲಿ ಅವರು ಹೇಳ್ತಾರೆ ಬಂದು, ನಾವು ಅವ್ರ ಏನೇನು ಕೊಟ್ಟಿದೀವಿ ಅಂತ. ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಗಳ ಹತ್ರ ದುಡ್ಡು ತಗೊಂಡು, ಬೇಟೆಗಳು ತಗೊಂಡು ಅವ್ನು ಮಾಡಿರುವಂಥದ್ದು ಸಾಕಷ್ಟು ನಿದರ್ಶನ ಇದೆ. ಅದು ಮತ್ತೆ ಖಾತೆ ಮಾಡ್ಕೊಡ್ತೀನಿ ಅಂತ ಎಲ್ಲರದ್ದು ದುಡ್ಡು ತಗೊಂಡಿರೋಂಥ ನಿದರ್ಶನ ಇದೆ. ಮನೆ ಹಾಕೊಡ್ತೀನಿ, ಮನೆ ಕೊಡಿಸ್ತೀನಿ, ಮನೆ ಅಂತ ಅದರಲ್ಲಿ ದುಡ್ಡು ತಗೊಂಡಿರುವಂಥ ನಿದರ್ಶನ, ಸಾಕ್ಷಿಗಳು ನಿಮಗೆ ಕೊಡ್ತೀವಿ. ನಮ್ಮ ಪದಾಧಿಕಾರಿಗಳನ್ನ ಹತ್ರನೇ ಏನು ಫೈಲ್ ಮಾಡ್ತೀನಿ, ಎಲೆಕ್ಷನ್ ಫೈಲ್ ಮಾಡ್ತೀನಿ ಅಂತೇಳಿ 3,000 ತಗೊಂಡಿರುವಂಥದ್ದು ನಿದರ್ಶನ. ಪಕ್ಕದಲ್ಲೇ ಉಪಾಧ್ಯಕ್ಷರಿದ್ದಾರೆ, ಅವರೇ ಕೊಟ್ಟಿರುವಂಥ ಉದಾಹರಣೆ ನಿಮಗೆ ಕೊಡ್ತೀವಿ ಜಡ್ಪಿ ಎಲೆಕ್ಷನ್ ನಲ್ಲಿ. ಸೊ ಈ ತರದ ಸಾಕಷ್ಟು ಧೋರಣೆಗಳು ಮಾಡ್ತಾ ಅಂಥವರಿಗೆ ಜವಾಬ್ದಾರಿಯನ್ನು ಕೊಡೋದ್ರಿಂದ ನಾವು ಅವರ ವಿರುದ್ಧವಾಗಿ ನಮಗೆ ಪಕ್ಷದಲ್ಲಿ ಸ್ಥಾನಮಾನ, ಯಾಕಂದ್ರೆ ಮುಂದೆ ಕಡಿಮೆ ಆದಾಗ ನಾವು ಉತ್ತರ ಕೊಡಬೇಕಾಗುತ್ತೆ. ಯಾಕೆ ಹಿಂಗಾಯ್ತು ಅಂದಾಗ ನಮ್ಮನ್ನು ಕೇಳ್ತಾರೆ, ಯಾಕಂದ್ರೆ ನೀನು ಉಪಾಧ್ಯಕ್ಷ ಆಗಿದೆಯಾ, ನೀವು ಉತ್ತರ ಹೇಳಪ್ಪ ಅಂತ ಕೇಳ್ತಾರೆ. ಸೊ ನಾವು ಉತ್ತರ ಕೊಡೋ ಮಟ್ಟದಲ್ಲಿ ಅವ್ರಿಗೆ ಇರಲ್ಲ. ಸೊ ಅದಕ್ಕಿಂತ ಮುಂಚೆನೆ, ಅದಕ್ಕೆ 5-6 ತಿಂಗಳಿದೆ ನಾವು ಪಕ್ಷದ ಈ ಹಿತದೃಷ್ಟಿಯಿಂದ, ಯಾಕಂದ್ರೆ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ, ಆ ದೃಷ್ಟಿಯಿಂದ ನಾನು ಈ ಎಲ್ಲ ಸಂಗತಿಯನ್ನ 2 ಸತಿ 3 ಸತಿ ದೊಡ್ಡವ್ರ ಗಮನಕ್ಕೆ ತಗೊಂಡ್ಬಂದ್ವಿ. ಸೊ ಅದರಿಂದ ಏನೂ ಆಗಲಿಲ್ಲ. ಹೋದ ತಿಂಗಳು ನಮ್ಮ ಜಿಲ್ಲಾ ಕ್ರಿಸ್ತ ನಿಮ್ಮ ಹೆಸರು ರಾಜ್ಕುಮಾರ್ ಬಂದು 1995ರಲ್ಲಿ ಶಿಕ್ಷಣ ಸಂಗತಿ ಕಳೆದ ಶಿಕ್ಷಣ ITC ಮತ್ತು OTC ಎರಡೂ ಆಗಿದೆ. ಆ ಶಿಕ್ಷಣದ ಸಹಪಾಠಿಗಳು CT ರವಿಯವರಿದ್ದರು. ಆಗಿನ ಒಂದು ಇದರಲ್ಲಿ CT ರವಿಯವರ ಜೊತೆ 1 ತಿಂಗಳು ನಾನು ಅವ್ರ ಜೊತೆಯಲ್ಲೇ ಕಾಲ ಕಳೆದಿದ್ದೀನಿ. ನನಗೆ ತುಂಬ ಉತ್ಸಾಹದಿಂದ ನಾನು ಸಂಘದ ಶಿಕ್ಷಣ ಪಡೆದಾಗ, ಸಂಘದ ಹಿನ್ನೆಲೆ ಇರುವಂಥ ಪಕ್ಷ ಇದು ದೇಶ ಕಟ್ಟಬೇಕಾದ್ರೆ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅದರ ಪ್ರೇರಣೆಯಾಗಿ ಪಕ್ಷದ ಸಂಘಟನೆಯಲ್ಲಿ ತೋರಿಸಿಕೊಂಡೆ.
ಜೊತೆಗೆ ಪಕ್ಷದ ಸಂಘಟನೆಗೆ ನಾನು ಮೊದಲೇ ಹೆಜ್ಜೆ ಹಾಕಿದಾಗ ಕೃಷ್ಣ ನಾಯ್ಕರು ಕ್ಯಾಂಡಿಡೇಟ್ ಆದರು ಫಸ್ಟ್ ಟೈಮ್ ನಾನು ನೋಡಿದಾಗ. ಆಗ ಕಾರ್ಯಕರ್ತರಲ್ಲಿ ಮತ್ತು BJPಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲೇ ಹೋದ್ರು ಎಷ್ಟು ಉತ್ಸಾಹ ಇತ್ತು, ಎಷ್ಟು ಒಂದು ಕಾಳಜಿ ಇತ್ತು ಅಂದರೆ ಅದನ್ನು ನಾನು ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಕಾಳಜಿ ಇತ್ತು. ಅದು ಕೃಷ್ಣ ನಾಯ್ಕರು ಕ್ಯಾಂಡಿಡೇಟ್ ಇದ್ದು ಒಂದು ವರ್ಷ ಯಾಕಂದ್ರೆ ಈಗಿನ 91 ಈಗಿಂದಲ್ಲ. ಅವಾಗ 7,000 ರಿಂದ 7,500 ಸಾವಿರ ಓಟ್ ತಗೊಂಡವರು ಪಕ್ಷಕ್ಕೆ. ಆ ಒಂದು ಇದರಿಂದ ನಾನು ಪ್ರೇರಿತನಾಗಿ ಪಕ್ಷಕ್ಕೆ ಬಂದೆ. ಈಗ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷಕ್ಕೆ ಯಾವತ್ತೇ ಒಂದು ನಾನು ದ್ರೋಹ ಮಾಡಿದಂಗೆ ಬೂತ್ ಮಟ್ಟದಿಂದ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಮತ್ತು ಒಂದು ಮಂಡಲದ ಕಾರ್ಯದರ್ಶಿಯಾಗಿ, ಮತ್ತು ಮಂಡಲದ ಕಾರ್ಯದರ್ಶಿಯಾಗಿ, ಮತ್ತು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಈಗ OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಖಜಾನ್ಸಿಯಾಗಿ ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಒಂದೇ ಒಂದು ನೋವಿನ ಸಂಗತಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಬೇರೆ ಪಕ್ಷಗಳಿಗಿಂತ ಭಿನ್ನ ವಿಶೇಷ ಅಂತಂದು ಹೇಳ್ತಾರೆ. ನನಗೆ ಈ ಭಿನ್ನ ವಿಶೇಷ ಕೇವಲ ವೇದಿಕೆಗೆ ಭಾಷಣಕ್ಕೆ ಮಾತ್ರ ಸೀಮಿತ ಇದೆ ಅಂತ ಕಾಣಿಸ್ತಾ ಇದೆ. ಇಷ್ಟು ವರ್ಷದ ಸಮಯದಲ್ಲಿ, ಇಷ್ಟು ವರ್ಷ ನಾನು ಕಳೆದಿರೋ ಒಂದು ಪಕ್ಷದ ಒಂದು ಒಡನಾಟದಲ್ಲಿ ಕೇವಲ ನನಗೆ ವೇದಿಕೆಗೆ ಮಾತ್ರ ಸೀಮಿತ ಇದೆ ಅಂತ ಕಾಣಿಸುತ್ತೆ. ಈಗ ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಇಡೀ ತಾಲೂಕು ಮೆಂಬರ್ಶಿಪ್ ಅಭಿಯಾನ ಸದಸ್ಯತ್ವ ಅಭಿಯಾನದ ಪ್ರಭಾರಿಯಾಗಿ 250 ಬೂತಲ್ಲೂ ಕೆಲಸ ಮಾಡಿದ್ದೀನಿ. ಮನೆ ತೊರೆದು 6 ತಿಂಗಳು ಸಮಯ ಕೊಟ್ಟು ಕೆಲಸ ಮಾಡಿದ್ದೀನಿ. ಹೋದ ಸತಿ ನನಗೆ ಏನಾಯ್ತು ಅಂದರೆ ತುಂಬ ಬೇಜಾರು, ನೋವಿನ ಸಂಗತಿ. ಇಂಥ ವರ್ಷದಲ್ಲಿ ನಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವ, ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವ. ಹೋಗಿ ನಮ್ಮಲ್ಲಿರೋ ಸ್ವಾಭಿಮಾನಕ್ಕೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವ ಅಂತ ನನ್ನ ಮನೆ ಅರ್ಥ ಆಯಿತು. ಹೋದ ಸತಿ ಪ್ರಧಾನ ಕಾರ್ಯದರ್ಶಿಗಳ ರೇಸಲ್ಲಿ ಎಲ್ಲರಿಗಿಂತಲೂ ಶಿಕ್ಷಣದಲ್ಲಿರ್ಬೋದು, ಸೀನಿಯರಿಟಿಯಲ್ಲಿರ್ಬೋದು, ಇಡೀ ತಾಲೂಕು ಸರ್ವೆ ಮಾಡಿರೋದ್ರಲ್ಲಿರ್ಬೋದು ನಮ್ಮದೇ ಇದ್ದಿದ್ದು. ಹಾಗೂ ನಮ್ಮ ಗಮನಕ್ಕೆ ಬರೋದಿಲ್ಲ. ಬಿಜೆಪಿ ಅಷ್ಟು ಓಟ್ ನೋಡಿದ್ದಿಲ್ಲ MP ಎಲೆಕ್ಷನ್. 11 ಬೂತ್ ವೈರೋಸ್ಪೋರ್ಟಲ್ಲಿ ಇದ್ರೆ 6 ಬೂತಲ್ಲಿ ಲೀಡ್ ತಂದುಕೊಂಡಿದ್ದಾರೆ. ಪಕ್ಕದ ಹಳ್ಳಿಗಳೆಲ್ಲ ಬೊಮ್ಮತ್ನಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲ, 240 ಓಟ್ ಬಂದಿದೆ. ಹೆಂಗ್ ಬರ್ತದೆ? ಈ ತರ ಎಲ್ಲ ನೋವು ಮಾಡುವ ಸಂಗತಿಗಳು ಈಗಿನ ಪ್ರೆಸಿಡೆಂಟ್ ಕಮಿಟಿ ಇರ್ಬೋದು, ತಾಲೂಕು ಕಮಿಟಿ, ಜಿಲ್ಲೆ ಕೂಡ ಅಷ್ಟೇ. ಹೊಸ ಜಿಲ್ಲೆ ಮಾಡಿರೋದಕ್ಕಿಂತ ಹಳೆ ಜಿಲ್ಲೆಯಲ್ಲಿದ್ದಾಗ ಅದೇ ಕೂಡ ನಾವು ಸುರೇಶ್ ಗೌಡ ಹತ್ರ ಹೇಳ್ಕೊಂಡಿದ್ವಿ, ನಮ್ಮ ಕಷ್ಟಗಳು ಹಿಂಗಿದೆ, ದಯವಿಟ್ಟು ನಮ್ಗೆ ಏನೋ ಇದು ಮಾಡಿ, ನಮ್ಮನ್ನೆಲ್ಲ ಒಂದು ಮಾಡಿ. ಚಿತ್ರದುರ್ಗದಲ್ಲಿ ಯಾವ್ದಾದ್ರು ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ MP ಹತ್ರ ಗೋಳೈಕೊಂಡಿದ್ವಿ, ಹಣ ಹಿಂಗೆ ಹೊಡೆದು ನೋಡ್ತಾ ಇದೆ, ನನ್ನ ಮಾತು ಕೇಳಿ ಇವ್ರದೊಂದು ಗುಂಪು ಅವ್ರದೊಂದು ಗುಂಪು ಅನ್ನಾಗ್ತದೆ. 2 ಗುಂಪುಗಳನ್ನ ಒಟ್ಟಿಗೆ ತಗೊಂಡೋಗ ಇದಾದ್ರೆ BJP ಶಕ್ತಿ ಬರ್ತದೆ. ನೀವು ಎಲೆಕ್ಟೆಡ್ ಮೆಂಬರ್ ಇದ್ದೀರಾ, ನಿಮ್ಮ ಮಾತು ಎಲ್ಲರೂ ಕೇಳ್ತೀವಿ ನಾವು, ದಯವಿಟ್ಟು ಬನ್ನಿ. ಒಂದು ದಿವಸ ಕೂಡ ಈಗ ಗೆದ್ದಿರ್ತಕ್ಕಂಥ MP ಪಕ್ಷದ ಸಂಘಟನೆಗೆ ಒಂದು 5 ನಿಮಿಷ ಕೂಡ ಸಮಯ ಕೊಟ್ಟಿಲ್ಲ. ಕಳೆದ 4 ವರ್ಷ ಆಗ್ತಾ ಬಂದಾಗಿದೆ. 4 ವರ್ಷದಲ್ಲಿ ಒಂದು ದಿವಸ ಕೂಡ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿಲ್ಲ. ನಮಗೆ ಅವಮಾನ ಏನಂದ್ರೆ ಅವ್ರು ಮಿನಿಸ್ಟರ್ ಆಗಿ ಬಂದಾಗ ಇಲ್ಲೊಂದು ಮೆರವಣಿಗೆ ಅಂತ ಮಾಡ್ತಾರೆ. ಬೆರಳಿಗೆ ಎಷ್ಟು ಜನ ಇಲ್ಲ ಸ್ವಾಮಿ, ತುಂಬಾ ನೋವಾಗುತ್ತೆ ಹೇಳಕ್ಕೆ. ಸೆಂಟ್ರಲ್ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಇಲ್ಲೊಂದು ದೊಡ್ಡ BJP ಆಫೀಸ್ ಅಂತಿದೆ, BJP ಕಾರ್ಯಕರ್ತರು ಅಂತಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಂತ BJP ಕಾರ್ಯಕರ್ತರು ಒಬ್ಬ ಮಿನಿಸ್ಟ್ರು, ಇನ್ಚಾರ್ಜ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಇಬ್ರು ಬಂದಾಗ 28 ಜನದಿಂದ 38 ಜನ ಸೇರ್ತಾರೆ. ಅವ್ರಿಗೆ ಎಷ್ಟು ಅವಮಾನ. ನಾವು ತಲೆಮಾರುಗಳಿಂದ ಕಾಂಗ್ರೆಸ್ ದಳ ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ BJP ಅಷ್ಟು ಕೀಳು ಮಟ್ಟದಲ್ಲಿ ನಾವು ತೋರಿಸ್ಕೋತೀವಿ ಅಂದ್ರೆ ಸರ್ಕಾರ ಇನ್ಯಾವ ಗೆಲ್ಲಿಸ್ತೀವಿ, ನಾವು ಇನ್ಯಾವ ಶಕ್ತಿ ತುಂಬ್ತೀವಿ ಪಕ್ಷಕ್ಕೆ? ಇದೆಲ್ಲ ತುಂಬಾ ನೋವಿನ ಬೆಳವಣಿಗೆ. ದಯವಿಟ್ಟು ನಮ್ಗೆ ಏನ್ ಪದವಿಗಳು ಕೊಟ್ಟಿದ್ರೆ ಅವ್ನು ವಾಪಸ್ ತಗೊಂಡ್ಬಿಟ್ಟು, ನಮ್ಗೆ ಕೇಳದೆ ಕೊಟ್ಟಿದ್ದೀರಾ, ನಾವು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ ತುಂಬಾ ನೋವಿನ ಸಂಗತಿ ಏನು ಅಂದ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಪರಿಗಣನೆಗೆ ತಗೊಳ್ಳದೆ. ಆಮೇಲೆ ನಮ್ಮಲ್ಲಿ ಅಲ್ಕುಂದರಾಜು ಮತ್ತು ರಾಘವೇಂದ್ರ ಅಂತೇಳಿ ಕಾರ್ಯಕರ್ತ ತುಂಬಾ ಹಳಬರು ಕಾರ್ಯಕರ್ತರಿದ್ದಾರೆ. ಪಾವಗಡದಲ್ಲಿ ಪ್ರತಿ ಕಂಬಕ್ಕೂ ಏನು ಯಾವ ತರ BJP ಬಾವುಟ ಇತ್ತು ಅಂದ್ರೆ ಅವರೇ ಕಾರಣ. ಅವರು ಕಸ ಗುಡಿಸೋದ್ರಿಂದ ಹಿಡಿದು ಬಾವುಟ ಕಟ್ಟೋರು ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ಪರಿಗಣನೆ ತಗೊಳ್ಕೊಳ್ಳದೆ. ಆಮೇಲೆ ನಾವು ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ನಾಗರಾಜ್ ಇರ್ಬೋದು, ಆಮೇಲೆ ನಮ್ಮ ಪುರುಷೋತ್ತಮ ರೆಡ್ಡಿ ಅವರು ಇರ್ಬೋದು, ಅವರಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಮತ್ತು ಬಗರುಕುಮ್ಮಲ್ಲಿ ನಮ್ಮ ಮಾಧುಸ್ವಾಮಿಗಳ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾಗ ಅವರು ನಾಮಿನೇಷನ್ಸ್ ಬಂದಿತ್ತು. ಇವ್ರು ಲಾಯರ್ ಆಗಿದ್ರಿಂದ ನನಗೇನು ಅನಿಸ್ತು ಅಂದ್ರೆ ಯಾರು ಒಳ್ಳೆ ಕೊಡಿ ಅಂದ್ರೆ ಇವರಿಗೆ ಆ
ಕ್ವಾಲಿಫಿಕೇಶನ್ ಇದ್ದಿದ್ದರಿಂದ ನಾವು ಲ್ಯಾಂಡ್ ಟ್ರಿಬ್ಯುನಲ್ ಗಂಡರನ್ನು ತಗೊಳ್ಳೋಣ, ಬಗರುಕುಂಗೆ ನಮ್ಮ ನಾಗರಾಜನ್ ತಗೊಳ್ಳೋಣ, ರೇವಣ್ಣ ಅಂತೇಳಿ ಒಂದು 5-6 ಜನ ಹೆಸರು ಕೊಟ್ವಿ. ಅವ್ರನ್ನ ಆಯಿತು, ಅವ್ರು ಒಂದು 2-3 ಮೀಟಿಂಗು ಆಗಿತ್ತು ಅವ್ರ ನಾಮಿನೇಟ್ ಆದ್ಮೇಲೆ. ಅಂಥವ್ರನ್ನೆಲ್ಲ ಲೆಟರ್ ಕೊಟ್ಬಿಟ್ಟು MP ಗಳು ಲೆಟರ್ ಕೊಟ್ಬಿಟ್ಟು ತೆಗೆಸಿದ್ದಾರೆ. ಇದು ಇಲ್ಲಿವರೆಗೂ ಸಮಂಜಸ? ಅವ್ರ ಕಾರ್ಯಕರ್ತರಲ್ಲವೇ, ಅವ್ರ BJP ದುಡ್ದಿಲ್ಲವೇ? ಏನಕ್ಕಾಗಿ ಅವ್ರನ್ನ ನೀವು ನಾಮಿನೇಷನ್ ತೆಗಿತೀರಾ? ಪಕ್ಷದಲ್ಲೇ ಒಡಕು ಮೂಡಿಸೋದು ನಿಮ್ಮದೇ ಉದ್ದೇಶ ಆದರೆ, ಈಗ ಎಲೆಕ್ಟೆಡ್ ಮೆಂಬರ್ ಅಂತ ನೀವು ಬಂದಿರೋದು ಪಕ್ಷ ಸಂಘಟನೆ ಮಾಡಬೇಕಾಗಿ ಪಕ್ಷನ ಒಡೆಯತಕ್ಕಂಥ ಕೆಲಸ ಗೆದ್ದಿರ್ತಕ್ಕಂಥ MP ಮಾಡಿ ಇನ್ಯಾರು ಬಿಡ್ತಾರೆ? ಈಗ ಅದೇನು ಹೇಳ್ತಾರಲ್ಲ, ಬೇಲಿ ಎದ್ದು ಹೊಲ ಮೇಲಂಗೆ ಅಂತ. ನೀವೇ ನಮ್ಮನ್ನು ಕುಂತ್ಕೋತಾ ಹೋದ್ರೆ, ಸಾಯಿಸ್ತಾ ಹೋದ್ರೆ ಯಾವ ಪಕ್ಷ ಯಾವಾಗ ಬೆಳೀತದೆ? ನಮ್ಮನ್ನು ಒಂದು ದಿವಸಕ್ಕೂ ನಂದು ಪರ್ಸನಲ್ ಅಂದ್ಕೊಳ್ಳೋದೇ ಒಂದು ಹೇಳ್ತೀನಿ ನಾನು. ನಮ್ಮ ಈಗ ಹಾಲಿ ಸೆಂಟ್ರಲ್ ಮಿನಿಸ್ಟ್ರು ಮತ್ತು MP ಇದಾರಲ್ಲ, ಅವ್ರನ್ನ ನಾನು ನಂದೇ ಶೋರೂಮ್ ಓಪನಿಗೆ ಕರೆದಿದ್ದೆ. ಬನ್ನಿ ಸರ್, ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಂತ ಕಾರ್ಯಕ್ರಮ ಇದನ್ನು ಬರಲೇಬೇಕು. ಸರಿ ಬರ್ತೀನಿ, ನಾನು 22 23 ಬರ್ತೀನಿ. ಸರಿ ಬರ್ತಾರಲ್ಲ ಅಂತೇಳಿ ನೆಕ್ಸ್ಟ್ ಡೇಗೆ ಅವರು ನನ್ನ ಡೇಟ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಅವ್ರಿಗಾಗಿ ಸಪ್ರೇಟ್ ಕಾರ್ಯಕ್ರಮ ಮಾಡ್ತಾರೆ. ಇದ್ರವರೆಗೆ ಬರ್ತಾರೆ ಯಾರು? ದೊಡ್ಡಹಳ್ಳಿ ಬರ್ತಾರೆ. ದೊಡ್ಡಹಳ್ಳಿಯಲ್ಲಿ ಆಲ್ಮೋಸ್ಟ್ 3:30-4 ಗಂಟೆ ಸಮಯದಿಂದ 5:30-6 ಗಂಟೆವರೆಗಿದ್ದಾರೆ. ನಂದೇ ಕಾರ್ಯಕ್ರಮ ಬಂದಿದ್ದಾರೆ. ಉಮೇಶ್ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರು ಶೋರೂಮ್ ತಗೋಣ ಅಂತೇಳಿ. ಅವ್ರನ್ನ ಅಲ್ಲಿಂದ ಬರೋಕ್ ಬಿಡಲ್ಲ ಯಾರು? ಅಧ್ಯಕ್ಷ ಮತ್ತು ಈ ಬ್ಯಾಗ್ಗಳಿಗೆ ಹೋಗ್ಬಿಡುದು. ನೀನು ಯಾಕೆ ಏನು ಮಾಡಿದ್ರು ಉಮೇಶ್? BJP ಕೆಲಸ ಮಾಡಿಲ್ಲ ಅಥವಾ ನಿಮ್ಗೇನೋ ತೊಂದರೆ ಮಾಡಿದ್ದಾರೆ? ಈಗ ನಾನು MP ಕರಿತೀನಿ, ಇನ್ನೊಬ್ಬರನ್ನ ಕರೀಲಿ, ನನ್ನ ಪರ್ಸನಲ್ ವಿಚಾರ. ಒಬ್ಬರನ್ನ ಇಂಥವ್ರನ್ನೇ ಕರಿಬೇಕು, ಇಂಥವ್ರನ್ನ ಕರಿಬಾರ್ದು ಅಂತ ನೀವು ನನಗೆ ಇದು ಮಾಡ್ಕೊಡೋದೇನು ಅಲ್ಲ. MP ಕನಿಷ್ಠ ಪಕ್ಷ ಅವ್ರ ಎಲೆಕ್ಷನ್ ಅಲ್ಲಿ 23 ದಿವಸ ಮನೆಗೆ ಹೋಗಿಲ್ಲ. ನಾನು MP ಎಲೆಕ್ಷನ್ ಅಲ್ಲಿ 23 ದಿವಸ ಇಲ್ಲಿ ರೆಸಾರ್ಟ್ ಅಲ್ಲಿ ಮತ್ತೆ ಅವರು BJP ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಪಕ್ಷಕ್ಕಾಗಿ ದುಡಿದು ಅವ್ರು ಯಾವಾಗಲೂ ಎಕ್ಸ್ಪರ್ಟ್ಸಿಲ್ಲಪ್ಪ, ಈ ಭಾಗದಲ್ಲಿ ಅಥವಾ ಈ ಜಾತಿಗೆ ಸಿಕ್ಕಿಲ್ಲ, ಈ ಭಾಗದಲ್ಲಿ ಸಿಕ್ಕಿಲ್ಲ, ನಮ್ಮನ್ನ ಯಾರು ಕೇಳಿಲ್ಲ. ವೈನಸ್ ಹೋಟೆಲ್ ಬರ್ತಾರೆ, ಯಾರನ್ನೋ ಒಬ್ಬರನ್ನ ST ಮೋರ್ಚಾ ಅಧ್ಯಕ್ಷರು ಅಂತ ಅನೌನ್ಸ್ ಮಾಡ್ತಾರೆ, ಅಥವಾ ಉಪಾಧ್ಯಕ್ಷ ಅಥವಾ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಅಂತ ಅನೌನ್ಸ್ ಮಾಡ್ತಾರೆ. ನಮಗೆ ಗೊತ್ತೇ ಇರಲ್ಲ ಕಾರ್ಯಕರ್ತರು ಅಲ್ಲ. ನಾವು ಹೋದ್ ಸರಿ ಆ ಕೆಲಸಗಳು ನಿಭಾಯಿಸಿದೀವ ಅದರಿಂದ ನಮಗೆ ಆ ಕಾರ್ಯಕರ್ತರು ಗೊತ್ತಿರ್ತಾರೆ. ಅದರಿಂದ ಯಾರು ಸೂಕ್ತ ಅಲ್ಲ ಅಂತ ಹೇಳುತ್ತೆ ಅಭಿಪ್ರಾಯ ನಮ್ಗೆ ಗೊತ್ತಿರ್ತದೆ. ನೀವು ಅವ್ನು ಮಾಡಬೇಡಿ, ನಮ್ಮ ಮಾತನ್ನು ತಗೋಬೇಡಿ. ಅಟ್ಲೀಸ್ಟ್ ಕೇಳುತ್ತವರ ಸೌಜನ್ಯ ಅಂತಾದ್ರು ಮಾಡಬೇಕು. ನನ್ನದೇ ಉಪಾಧ್ಯಕ್ಷ, ನಮ್ಮ ತಾಲೂಕು ಉಪಾಧ್ಯಕ್ಷ ಅಂತ ಅನೌನ್ಸ್ ಮಾಡಿದಾಗ ಅಧ್ಯಕ್ಷರ ಮನೆಯಲ್ಲಿ 2 ಗಂಟೆ ನನಗೆ MLC ಎಲೆಕ್ಷನ್ ಅದರ ಏನು ಹೆಂಗೆ ಯಾವ ಥರ ಮಾಡಬೇಕು ಅಥವಾ ಇದು ಮಾಡಬೇಕು ಅಂತ ಡಿಸ್ಕಸ್ ಮಾಡಬೇಕಾದ್ರೆ 2 ಗಂಟೆ ಸಮಯದಲ್ಲಿ ಅವ್ರ ಮನೇಲಿ ಕೂತ್ಕೊಂಡಿದ್ದೀನಿ, ಮಾತಾಡೋದು ಅರ್ಧ ಗಂಟೆಗೆ ನನ್ನ ವಾಟ್ಸಪ್ ಬರುತ್ತೆ. ಮಂಡಲ ಕಮಿಟಿ ಅನೌನ್ಸ್ ಆಗಿದೆ, ಅದರಲ್ಲಿ ನಮ್ಮದು ಉಪಾಧ್ಯಕ್ಷ. ನನಗೆ ಗೊತ್ತೇ ಇಲ್ಲ ನಾನು ಮಂಡಲ ಉಪಾಧ್ಯಕ್ಷ. ಯಾರನ್ನ ಕೇಳಿದ್ರಿ ನೀವು? ನನ್ನ ಮಂಡಲ ಉಪಾಧ್ಯಕ್ಷ ನೀವು ಮಾಡಬೇಕು ಅಂತೇಳಿ. ಕನಿಷ್ಠ ಪಕ್ಷ ನನಗೆ ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿಗಳಾದ್ರೂ ನಾನು ಕೇಳಬೇಕು. ನನಗೆ ಇಷ್ಟ ಇದೆಯಾ, ನನಗೆ ನಿಭಾಯಿಸೋಕ್ಕಾಗುತ್ತಾ, ನನಗೆ ಅಯೋಗ್ಯತೆ ಇದೆಯಾ ಅಂತ ನೀವು ಕನ್ಸಿಡರ್ ಮಾಡ್ದೇ ಕೊಟ್ಬಿಟ್ರು. ಈ ಥರದ ಧೋರಣೆಯಿಂದ ತುಂಬಾ ಜನ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಥವಾ ಕಾರ್ಯಕರ್ತರು ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ನೋವಾಗಿದೆ. ಆಮೇಲೆ ನಮ್ಮ ಚೈತನ್ಯ ಪ್ರಭು ಅಂತೇಳಿ ನಮ್ಮದೇ ಪಕ್ಕದ ಹಳ್ಳಿಯವರು, ಕೊಕ್ಕನಹಳ್ಳಿಯವರು, 3-4 ವರ್ಷ ಪೂರ್ಣಾವಧಿ ಕಾರ್ಯಕರ್ತನಾಗಿ ಮನೆ ಮಠ ಬಿಟ್ಟು ಚಳ್ಳಕೆರೆ ಮತ್ತು ಕೋಲಾರದಲ್ಲಿ ಮಾಲೂರು ಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಇದ್ದು 24 ಗಂಟೆ ಪಕ್ಷಕ್ಕಾಗಿ ದುಡಿದಿರುವಂಥ ಕಾರ್ಯಕರ್ತರು ತುಂಬಾ ಜನ ಇದೆ. ಇಂಥವ್ರನ್ನೆಲ್ಲ ಪರಿಗಣನೆಗೆ ತಗೊಂಡಿಲ್ಲ. ಈಗ ಆಗಿರ್ತಕ್ಕಂಥ ಏನು ಕಮಿಟಿಲಿ ಇರ್ತಕ್ಕಂಥ ಜನ ಎಲ್ಲಿದ್ರು, ನಾವು ಕಳೆದ 4-5 ವರ್ಷಗಳಲ್ಲಿ ಅವ್ರ ಮುಖಗಳು ಕೂಡ ನೋಡಿಲ್ಲ. ಅವರಿಗೆ SC ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಅವ್ರ ಹೆಸರುಗಳು ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಇನ್ನೊಂದು ನೋವಿನ ಸಂಗತಿ ಏನು ಅಂದ್ರೆ, ತುಂಬಾ ಜನ ಕಾರ್ಯಕರ್ತರಿಗೆ ಇವಾಗಿನ ಅಧ್ಯಕ್ಷ ಯಾರು ಗೊತ್ತಿಲ್ಲ. ಇದು ವಾಸ್ತವ ಆಯ್ತು. ನಾನು ಯಾರು ಎಕ್ಸಾಗ್ರೇಟ್ ಮಾಡದೆ ಹೇಳ್ತಾ ಇಲ್ಲ, ಇರ್ತಕ್ಕಂಥ ವಾಸ್ತವ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹೀಗಾಗಿ ಎಲ್ಲೋ ಒಂದು ಕಡೆ ನಮಗೊಂದು ಹೋದ್ಸರಿ ಎಲೆಕ್ಷನ್ ಟೈಮಲ್ಲಿ ನಾವು ಗೆಲ್ಲಲ್ಲ ಅಂತ ಗೊತ್ತಿತ್ತು, ಬಟ್ ಒಳ್ಳೆ ಮಾರ್ಜಿನ್ ಇದ್ದು ಒಳ್ಳೆ ಓಟ್ ತಗೊಂಡು ನಾವೊಂದು ಶಕ್ತಿಯಾಗಿ ನಿಲ್ಬಲ್ಲು ಈ ಪಾವಗಡ ತಾಲೂಕಲ್ಲಿ ಅನ್ನೋ ಒಂದು ಇದನ್ನು ಕೂಡ ಈ ಸರಿ ಸಾಯಿಸ್ಬಿಟ್ಟಿದ್ದಾರೆ. ಆಮೇಲೆ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸುಮ್ಮನೆ ಏನೋ ಪಕ್ಷಕ್ಕೆ ಓಡಾಡ್ಕೊಂಡು ಶೋಕಿಗೆ ಒಂದು ಏನು ಇದು ಪದವಿ ಇಟ್ಕೊಂಡು ಓಡಾಡೋದಲ್ಲ. ನಾವು 4-5 ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀವಿ. ನಮ್ಮದೇ ಆದಂಥ ಹಣ ಸಮಯನ ಪಕ್ಷಕ್ಕೆ ಕೊಟ್ಟಿದ್ದೀವಿ. ನಾನು TP ಕಂಟೆಸ್ಟ್ ಮಾಡಿದೆ, ಅಣ್ಣವರು 4 ಎಲೆಕ್ಷನ್ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ನಾನು ಹೊಸ ಒಂದು
ಪದ್ಧತಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಬಹಳ ಯುವಕರಾಗಿದ್ದಾಗ ಅಂದ್ರೆ ವಾಜಪೇಯಿ ಅವರ ಭಾಷಣದ ಮೂಲಕ ಪ್ರಭಾವಿತರಾಗಿ ಒಂದು ಬದಲಾವಣೆಗೋಸ್ಕರ ಪ್ರಯತ್ನ ಪಟ್ಟಂತ ಒಂದು ಮೂಲ ಗುಂಪೊಂದಿತ್ತು. ಅದರಲ್ಲಿ ವಿದ್ಯಾವಂತರಿದ್ರು, ಬೇರೆ ಬೇರೆ ಜನಾಂಗದವರಿದ್ರು, ಹತ್ತು ವಿಚಾರಗಳನ್ನ ಚರ್ಚೆ ಮಾಡಿ ನಾವೇನೋ ಮಾಡಬಹುದು ಅನ್ನೋ ಹುಮ್ಮಸ್ಸಿನಿಂದ ಬಂದವರಾಗಿದ್ರು. ಇಲ್ಲಿ ತನಕ ಬಂದ್ವಿ. ನಾವು ಯಾವತ್ತು ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಿಂದ ಬಂದಿದ್ದಲ್ಲ, ಒಂದು ಹೊಸ ಸಿದ್ಧಾಂತವನ್ನು ಸೃಷ್ಟಿ ಮಾಡಬೇಕು ಅಂತ ಬಂದಿದ್ದಂಥವ್ರು. ಈಗೀಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಬಹಳ ಭಾರ ಅನ್ನಿಸ್ತಾ ಇದೆ. ನಾವು ಯಾವುದೇ ಸಿದ್ಧಾಂತಕ್ಕೋಸ್ಕರ ಯಾವ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದೀವೋ ಎಲ್ಲೋ ಒಂದ್ ಕಡೆ ಆ ಪಕ್ಷದ ಭಾರಕ್ಕೆ ನಾವು ನನಗೆ ಹೋಗ್ತಾ ಇದ್ದೀವಿ ನಮ್ಮ ಸಂಕಟಕ್ಕೆ ನಮ್ಮ ಸ್ವಾಭಿಮಾನವನ್ನ ನಮ್ಮ ಆತ್ಮಸಾಕ್ಷಿಯನ್ನ ಉಳಿಸ್ಕೊಳ್ಬೇಕು ಅನ್ನೋ ಪ್ರಜ್ಞೆಯಿಂದ ಪಕ್ಷದ ಸಂಘಟನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅತ್ಯಂತ ಬೇಜವಾಬ್ದಾರಿ ಮತ್ತು ಅಸಹ್ಯಗಳ ಘಟನೆಗಳಿಗೆ ಮನನೊಂದು ನಿರ್ಗಮಿಸೋಣ ಅಂತ, ಗೌರವಯುತವಾಗಿ ನಿರ್ಗಮಿಸೋಣ ಅಂತ ತೀರ್ಮಾನಕ್ಕೆ ಬಂದಿರೋದು ನಿಜ. ಇತ್ತೀಚೆಗೆ ಪಾರ್ಟಿ ಬೆಳವಣಿಗೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲಿಂದಲೋ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡ್ತಕ್ಕಂಥ ಧನವಂತರು, ಧನಿಕರು, ಬಾಸುಗಳು, ಇನ್ನು ಬೆಳಿಗ್ಗೆ ಒಂದು ಪಾರ್ಟಿ, ಮಧ್ಯಾಹ್ನ ಒಂದು ಪಾರ್ಟಿ, ಸಾಯಂಕಾಲ ಒಂದು ಪಾರ್ಟಿ ಅಂತ ಪೂರ್ತಿ ಪಾವಗಣಿಕೆ ಗೊತ್ತಿರತಕ್ಕಂಥ ವ್ಯಕ್ತಿಗಳು ನಿರ್ಣಾಯಕ ಸ್ಥಳಗಳಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ನೋಡಿ ನಮಗೆ ಅದನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಮಗೆ ಈಗ ಯಾವುದೋ ಹುದ್ದೆ ಬೇಕು ಅಂತಲೋ, ಪದವಿ ಬೇಕು ಅಂತಲೋ, ಯಾವುದೋ ಕಾಂಟ್ರಾಕ್ಟ್ ಬೇಕು ಅಂತಲೋ, ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತಲೋ ಯಾವತ್ತು ನಾವು ಸುದ್ದಿಗೆ ಬಂದವರು ನನಗೆ ನೆನಪಿರೋ ಹಾಗೆ ನಮ್ಮ ಸಂಘಟನೆ ವಿಚಾರಕ್ಕೆ ಮಾಧ್ಯಮ ಮಿತ್ರರನ್ನ ಯಾವತ್ತು ಕರೆದಿದ್ದೆ ನನಗೆ ನೆನಪಿಲ್ಲ. ನಮ್ಗೆ ಅಭ್ಯಾಸನೇ ಇಲ್ಲ. ನಮ್ಮ ಪಾಡಿಗೆ ನಾವು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದವು. ಈಗ ಮನಸ್ಸು ಭಾರ ಆಗಿದೆ, ತಡೆಯೋದು ಕಷ್ಟ ಆಗಿದೆ, ನಮ್ಮ ಆತ್ಮಸಾಕ್ಷಿಗೆ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಪಕ್ಷದ ಸಂಘಟನೆ ಕಾರಣ ಆಯ್ತಲ್ಲ ಅನ್ನೋದು ಬಹಳ ಬಹಳ ನೋವಿನ ಸಂಗತಿ ಅದು. ಯಾರೋ ವೈಯಕ್ತಿಕವಾಗಿ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನನಗೇನು ಅಷ್ಟು ಒಲವಿಲ್ಲ. ಪಾವಗಡ ಬಿಜೆಪಿ ದೃಷ್ಟಿಯಿಂದ ನೋಡಿದ್ರೆ ಬಿಜೆಪಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಬರಡನೆಲ್ಲ ಪಾವಗಡದಲ್ಲಿ ಬಿಜೆಪಿಗೆ ಅಂತ ಒಂದು ನೆಲೆ ಸೃಷ್ಟಿ ಮಾಡೋದಕ್ಕೆ ಒಂದ್ ಕಾಲದಲ್ಲಿ ನಮ್ಮ ಒಡನಾಡಿಯಾಗಿದ್ದು ನಮ್ಮ ನಗಲಿದ ಕೃಷ್ಣಾನಾಯ್ಕ ಇದ್ದ. ಕೃಷ್ಣಾನಾಯ್ಕನ್ನ ಯಾವತ್ತೂ 25 ವರ್ಷದಿಂದ ಎಲೆಕ್ಷನ್ ನಿಲ್ಲಿಸಿ 7,000 ತಗೊಂಡಿರ್ತಕ್ಕಂಥ ಗುಂಪಿಗೆ ಸೇರಿರ್ತಕ್ಕಂಥವ್ರು ನಾವು.